ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸಿ ಪಂಚತಂತ್ರ ವ್ಯವಸ್ಥೆಯನ್ನು ಕಗ್ಗೊಲೆಗೊಳಿಸುವ ಬಿಜೆಪಿ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಅಕ್ಟೋಬರ್ 18ರಂದು ಮಾಜಿ ಸಚಿವ ರಮನಾಥ್ ರೈ ಅವರ ಮುಂದಾಳತ್ವದಲ್ಲಿ ತಾಲೂಕು ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಲಿದೆ ಎಂದು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಜಿಲ್ಲಾಧ್ಯಕ್ಷ ಸುಭಾಷ್ ಚಂದ್ರ ಶೆಟ್ಟಿ ಅವರು ಹೇಳಿದರು. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸಿ ಪ್ರಜಾತಂತ್ರ ವ್ಯವಸ್ಥೆಯನ್ನು ಕಗ್ಗೊಲೆಗೊಳಿಸುವ ಬಿಜೆಪಿ ಸರ್ಕಾರದ ಧೋರಣೆಯನ್ನು ಖಂಡಿಸಿ ರಮನಾಥ್ ರೈ ಅವರ ಮುಂದಾಳತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಚೆಕ್ಗೆ ಸಹಿ ಹಾಕುವ ಅಧಿಕಾರವನ್ನು ತೆಗೆದುಹಾಕುವ ಆದೇಶ ಜಾರಿ ಮಾಡಲು ಮುಂದಾಗಿರುವ ಜೊತೆಗೆ ಪಂಚಾಯತ್ ಸದಸ್ಯರ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವ ಮೂಲಕ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬುಡಮೇಲು ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ರಮೇಶ್ ಕುಮಾರ್ ವರದಿಯಂತೆ ಸಿದ್ದರಾಮಯ್ಯ ಅವರ ಆಡಳಿತಾವಧಿಯಲ್ಲಿ ಸುಮಾರು 23 ಇಲಾಖೆಗಳನ್ನು ನಂಬಿ ಈ ಒಂದು ಅಧಿಕಾರವನ್ನು ಕೊಡಲಾಗಿತ್ತು. ಆದರೆ ಇದೆಲ್ಲವನ್ನು ತೆಗೆದುಹಾಕಿದ್ದಲ್ಲದೆ ಕೇವಲ ಅಧಿಕಾರಿಗಳಿಗೆ ಅಧಿಕಾರ ಕೊಟ್ಟಿರುವುದು ಸರಿಯಾ ಎಂದು ಪ್ರಶ್ನಿಸಿದ್ದಾರೆ. ಕೈಗಾರಿಕೆಗೆ ಇರಬಹುದು ಅಥವಾ ಯಾವುದೇ ಒಂದು ಇದಕ್ಕೆ ವಿದ್ಯುತ್ ಅಥವಾ ವಿಚಾರಗಳಿಗೆ ಎನ್ಒಸಿ ಕೊಡುವಂಥದ್ದು ಇರ್ಬೋದು, ನೈಲೇವಡಿ ಇರ್ಬೋದು, ಈ ಸೊತ್ತು ಇರ್ಬೋದು, ಇಂಥ ವಿಚಾರಗಳನ್ನು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಅಲ್ಲಿ ನಿರ್ಣಯವನ್ನು ಕೈಗೊಂಡು ಮಂಜೂರು ಮಾಡುವಂಥ ಒಂದು ಪದ್ಧತಿ ಇದೆ. ಅದು ಕಾನೂನಿನಲ್ಲೇ ನಮಗೆ ಈವರೆಗೂ ಅವಕಾಶ ಇದೆ. ಇದನ್ನು ಕೂಡ ತೆಗೆದುಹಾಕಿ ಅದನ್ನು ಪೂರ್ತಿ ಎರಡೂ ಅಧಿಕಾರ